ಅಲೋಪತಿನಲ್ಲಿ ಏನು ಮಾಡ್ತಾರೆ, ಆಪರೇಷನ್ ಮಾಡಿ ಸರಿ ಮಾಡ್ತೀವಿ, ಇಲ್ಲ ಹೊಸದೇನೋ ಒಂದು ಆರ್ಟಿಫಿಷಿಯಲ್ ಹಾಕ್ತೀವಿ ಅಂತ ಹೇಳ್ತಾರೆ. ನಾವು ಆರ್ಟಿಫಿಷಿಯಲ್ಗೆ ಅಲೋವೇ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ಯಾವುದೇ ಇಂಜೆಕ್ಷನು ಇಲ್ಲ, ಮಾತ್ರೇನೂ ಇಲ್ಲ, ಆಪರೇಷನ್ ಅಂತೂ ಮೊದಲೇ ಇಲ್ಲ. ಒಂದೆದ್ದು ಪೇನ್ ಇದ್ರೆ ಫಸ್ಟ್ ರೆಡ್ಯೂಸ್ ಮಾಡಲಿಕ್ಕೆ ಫಸ್ಟ್ ಅಕ್ಯುಪಂಕ್ಚರ್ ಮಾಡ್ತೀವಿ ಸ್ಪೈನಲ್ ಕಾರ್ಡಿಗೆ. ಆಮೇಲೆ ಅದನ್ನ ಸ್ಪೈನಲ್ ಕಾರ್ಡ್ ಅನ್ನ ಸೆಟ್ ಮಾಡ್ತೀವಿ. ಆಪರೇಷನ್ ಇವಾಗ ಮಾಡಿಬಿಟ್ಟು ಹಾಕ್ಬೇಕು ಅಂದ್ರೆ ಎಷ್ಟು ಸರ್ ಕೇಳ್ತಾರೆ, ಲ್ಯಾಕ್ಸ್ ಟುಗೆದರ್ ಕೇಳ್ಬಿಡ್ತಾರೆ ದುಡ್ಡು. ಅರ್ಧ ಗಂಟೆ ಟ್ರೀಟ್ಮೆಂಟ್ ಅಲ್ಲಿ ಸರಿ ಮಾಡ್ತೀವಿ. ಅದನ್ನ ಸರಿ ಮಾಡಿದಾಗ ಸರ್ ಐ ಆಮ್ ಫೀಲಿಂಗ್ ಓಕೆ, ಈಗ ನನಗೆ ಯಾವುದೇ ನೋವಿಲ್ಲ ಅಂತ ಪೇಷಂಟ್ ಹೇಳ್ತಾರೆ. ನಾನು ಬಿದ್ದು ಕಾಲು ಏಟ್ ಮಾಡ್ಕೊಂಡು ಎಡಗಾಲು ತುಂಬಾ ಪೇನ್ ಬರ್ತಿತ್ತು. ಮತ್ತೆ ಸೊಂಟದ್ದು ಬಗ್ಗಿದ್ರೆ ಎದ್ದೋಡಕ್ ಆಗ್ತಿರ್ಲಿಲ್ಲ. ಮತ್ತೆ ಕಾಲು ಮಡ್ಚಿ ನೆಲದ ಮೇಲೆ ಕೂರಕ್ ಆಗ್ತಿರ್ಲಿಲ್ಲ. ನಾನು MRI ಸ್ಕ್ಯಾನ್ ಮಾಡಿಸಿ ಒಂದು 4 ಆಸ್ಪತ್ರೆ ಎಲ್ಲ ತಿರುಗಿದ್ದೀನಿ. MRI ಸ್ಕ್ಯಾನು, ಎಕ್ಸ್ರೇ ಎಲ್ಲ ಮಾಡಿಸಿದ್ದೀನಿ. ಅಲ್ಲೇನು ಕ್ಯೂರ್ ಕಾಣಿಸಿಲ್ಲ ನನಗೆ. ಮಾತ್ರೆ ಮತ್ತೆ ಟ್ಯಾಬ್ಲೆಟ್ಸ್ ಅದ್ರಲ್ಲೇನೆ ಅದು ಪೇನ್ ಕಿಲ್ಲರ್ ಕೊಡ್ತಿದ್ರು. ಆ ತಕ್ಷಣ ನೋವು ಕಡಿಮೆ ಆಗೋದು, ಮತ್ತೆ ಕಡಿಮೆ ಆಗ್ತಿರ್ಲಿಲ್ಲ ನನಗೆ. ಅದ್ರಿಂದ ನಾನು ನನ್ನ ತಮ್ಮ ಇಲ್ಲಿ ರೆಫರ್ ಮಾಡ್ದ ವಿಡಿಯೋ ನೋಡಿ. ಇಲ್ಲಿ ಬಂದು 2 months ಆಗಿದೆ. 2 months ಗೆ ಆದ್ಮೇಲೆ ನನಗೆ ನೆಲದ ಮೇಲೆ ಕೂರ್ಬೋದು ಚಕ್ಲ ಬಟ್ಲೆ ಹಾಕೊಂಡು. ಮತ್ತೆ ಕಾಲು ಲೆಫ್ಟ್ ಸೈಡ್ ಕಾಲು ಪೇನ್ ಕಡಿಮೆ ಆಗಿದೆ. ಮತ್ತೆ ಸೊಂಟ ನಾನು ಬಗ್ಗಿ ಹೇಳಕ್ ಆಗ್ತಿರ್ಲಿಲ್ಲ, ಈಗ ತಕ್ಷಣ ಹೇಳ್ತೀನಿ ನಾನು. ನೀವು ಯಾವುದೇ ರೀತಿಯಲ್ಲಿ ಇಂಜೆಕ್ಷನ್ ಮಾತ್ರೆ ಏನಾದರೂ ತಗೊಂಡಿದ್ದೀರಾ ನಮ್ಮ ಕ್ಲಿನಿಕ್ ಅಲ್ಲಿ? ಇಲ್ಲ ಇಲ್ಲ, ಖಂಡಿತ ನಿಜ ಅಲ್ವಾ? ಇಂಜೆಕ್ಷನ್ ಏನಿಲ್ಲ, ನ್ಯಾಚುರಲ್ ಆಗಿ. ಸೊ ಫುಡ್ ಥೆರಪಿ ಮತ್ತೆ ಎಕ್ಸರ್ಸೈಸಸ್ ಮಾಡಿಸ್ತಾ ಇದ್ದು. ಸೊ ಮತ್ತೆ ಮಷಿನ್ ನಿಂದ ಸ್ಪೈನಲ್ ಸೆಟ್ಟಿಂಗು ಇವೆಲ್ಲ ಥೆರಪಿಯಿಂದಾನೆ ನ್ಯಾಚುರಲ್ ಆಗಿ ಸರಿ ಹೋಗಿದ್ದೀರಾ ತಾನೆ? ಸರ್, ಇವತ್ತು ಯಾವುದೇ ಒಂದು ಚಿಕ್ಕ ಚಿಕ್ಕ ಟ್ರೀಟ್ಮೆಂಟ್ಗೂ ಸರ್ಜರಿಗಳಾಗ್ತಾ ಇದ್ದಾವೆ ನಮ್ಮ ಭಾರತದಲ್ಲಿ. ನಾನು ಕೇಳ್ಪಟ್ಟಿರೋ ಪ್ರಕಾರ ಸುಮ್ಮನೆ ಒಂದು 60% ಸರ್ಜರಿಗಳು ಬೇಕು ಅಂತಲೇ ಮಾಡ್ತಾ ಇದ್ದಾರಂತೆ. ಅದರಲ್ಲೂ ಈ ಸ್ಪೈನಲ್ ಕಾರ್ಡು, ನೀ ಜಾಯಿಂಟ್ಸು, ಈ ಹಿಪ್ ಜಾಯಿಂಟು, ವೆರಿಕೋಸು ಇವಕ್ಕೆ ಬೇಕಾಗಿಲ್ಲ ಕೆಲವೊಂದು ಕಡೆ ಈ ಸರ್ಜರಿ, ಬಟ್ ಅಂದ್ರೂ ಮಾಡ್ತಾ ಇದ್ದಾರೆ. ಬಟ್ ನಾನು ಕೇಳ್ಪಟ್ಟಿದ ಮೇಲೆ ಇಲ್ಲಿ ನಿಮ್ಮಲ್ಲಿ ಈ ನೇಚರ್ ಆಗಿ ಅಂದರೆ ಪ್ರಾಕೃತಿಕವಾಗಿ ನೀವು ಟ್ರೀಟ್ಮೆಂಟ್ ಮಾಡಿ ಇವುಗಳಿಗೆಲ್ಲ ಒಂದು ಪರಿಹಾರ ಕೊಡ್ತಾ ಇದ್ದೀರ ಅಂತ ಗೊತ್ತಾಯಿತು. ಸರ್, ಅದು ಹೇಗೆ ಸಾಧ್ಯ ಅಂತ? ಸಿಂಪಲ್ ಸರ್. ಇವಾಗ ಸ್ಪೈನಲ್ ಕಾರ್ಡದ್ದು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಸ್ಪೈನಲ್ ಕಾರ್ಡಲ್ಲಿ ಏನಾಗುತ್ತೆ, 2 ಥರ ನಿಮಗೆ ಪಾಸಿಬಿಲಿಟೀಸ್ ಬರುತ್ತೆ. ಒಂದು ಟ್ವಿಸ್ಟ್ ಆಗಿರುತ್ತೆ, ಯಾವ ರೈಟ್ ಆ್ಯಂಗಲ್ ಇರ್ಬೋದು, ಲೆಫ್ಟ್ ಆ್ಯಂಗಲ್, ಅವ್ರು ಮಾಡುವಾಗ ಬಿದ್ದಿರೋದು ಇರ್ಬೋದು, ಅವರು ಯಾವ ಪೊಸಿಷನಲ್ಲಿದ್ದಾಗ ಅದು ಬೆಂಡ್ ಆಗಿರುತ್ತೆ. ಅದನ್ನು ನಾವು ಅಲೋಪತಿನಲ್ಲಿ ಏನು ಮಾಡ್ತಾರೆ, ಆಪ್ರೇಷನ್ ಮಾಡಿ ಸರಿ ಮಾಡ್ತೀವಿ, ಇಲ್ಲ ಹೊಸದೇನೋ ಒಂದು ಆರ್ಟಿಫಿಷಿಯಲ್ ಹಾಕ್ತೀವಿ ಅಂತ ಹೇಳ್ತಾರೆ. ನಾವು ಆರ್ಟಿಫಿಷಿಯಲ್ಗೆ ಅಲೋವೇ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ಯಾವುದೇ ಇಂಜೆಕ್ಷನು ಇಲ್ಲ, ಮಾತ್ರೇನೂ ಇಲ್ಲ, ಆಪ್ರೇಷನ್ ಅಂತೂ ಮೊದಲೇ ಇಲ್ಲ. ನಾವೇನು ಮಾಡ್ತೀವಿ ಅಂತಂದರೆ ನೀಟಾಗಿ ನಾವು ಸೈನ್ಸ್ ಬೇಸ್ ಇಟ್ಕೊಂಡೆ ಮಾಡೋದು. ನಾವು ಸ್ಕ್ಯಾನಿಂಗ್ ಮಾಡಿದಾಗ ನಮ್ಗೆ ಗೊತ್ತಾಗತ್ತೆ ಅದು ರೈಟಲ್ಲಿ ಟರ್ನ್ ಇರುತ್ತೋ ಲೆಫ್ಟಲ್ಲಿ ಟರ್ನ್ ಇರುತ್ತೋ ಅಂತ. ಅದನ್ನ ನಾವು ಇಲ್ಲಿ ಬಿಟ್ಟು ಒಂದೆದ್ದು ಪೇನ್ ಇದ್ರೆ ಫಸ್ಟ್ ರೆಡ್ಯೂಸ್ ಮಾಡಲಿಕ್ಕೆ ಫಸ್ಟ್ ಅಕ್ಯುಪಂಕ್ಚರ್ ಮಾಡ್ತೀವಿ ಸ್ಪೈನಲ್ ಕಾರ್ಡಿಗೆ. ಆಮೇಲೆ ಅದನ್ನ ಸ್ಪೈನಲ್ ಕಾರ್ಡ್ ಅನ್ನ ಸೆಟ್ ಮಾಡ್ತೀವಿ. ಮಷಿನ್ ಇರುತ್ತೆ, ಆ ಮಷೀನಿಂದ ಸೆಟ್ ಮಾಡ್ತೀವಿ. ಸೆಟ್ ಮಾಡಿದ್ರೆ ಒಂದೇ ದಿನದಲ್ಲಿ ಹಿಂಗೆ ಒಂದೇ ಸತಿ ಆಗಲ್ಲ. ನಾವು ಅದಕ್ಕೆ ಅವ್ರಿಗೆ ಹೇಳೋದು, ನೋಡಪ್ಪ ಬೇರೆ ಕಡೆ ನಿಮ್ಗೆ ಈಗ ಸರ್ ಕೇಳಿರ್ಬೋದು, ಆಪರೇಷನ್ ಇವಾಗ ಮಾಡಿಬಿಟ್ಟು ಹಾಕ್ಬೇಕು ಅಂದ್ರೆ ಎಷ್ಟು ಸರ್ ಕೇಳ್ತಾರೆ, ಲ್ಯಾಕ್ಸ್ ಟುಗೆದರ್ ಕೇಳ್ಬಿಡ್ತಾರೆ ದುಡ್ಡು. ನಾವ್ ಹೇಳೋದೊಂದು, ನೋಡಪ್ಪ ನಿಮ್ದು ಟೈಮ್ ಹೋಗತ್ತೆ, ಒಂದು 3 to 4 month ಟೈಮ್ ಕೊಡ್ತೀಯಾ, ಮಂತ್ಲಿ ರಿಕವರಿ ಮಾಡಿಕೊಡ್ತೀವಿ. ಅದೆಲ್ಲ ಸೇರಿದ್ರು ನಿಮ್ಗೆ ಲಕ್ಷಗಳಲ್ಲೇ ಮುಗಿದೋಗತ್ತೆ, ಸಾವಿರಗಳಲ್ಲೇ. ಲಕ್ಷಕ್ಕೆ ಯಾವ್ದು ಬರಲ್ಲ ಲಕ್ಷ. ಆದ್ರೆ ಪೇಷನ್ಸ್ ಇದೆಯಾ, ತಾಳ್ಮೆ ಇದೆಯಾ, ಡೈಲಿ ಅರ್ಧ ಗಂಟೆ ಬಾ, ಅರ್ಧ ಗಂಟೆ ಟ್ರೀಟ್ಮೆಂಟ್ ಅಲ್ಲಿ ಸರಿ ಮಾಡ್ತೀವಿ, ಅಷ್ಟು ಅಶ್ಯೂರೆನ್ಸ್ ಕೊಡ್ಬೋದು. ಸೊ ಅದನ್ನ ನಾವೇನ್ ಮಾಡ್ತೀವಿ, ಅಕ್ಯುಪಂಕ್ಚರ್ ಮಾಡೋ ಒಂದು ಥೆರಪಿ ಇರುತ್ತೆ, ಪ್ಲಸ್ ಆ ಮಷಿನ್ ಸೆಟ್ಟಿಂಗು ಇರುತ್ತೆ ಒಂದು. ಅದನ್ನ ಸೆಟ್ಟಿಂಗ್ ಮಾಡ್ಕೊಂತ ಹೋದಾಗ ಅದು ನಿಮ್ಗೆ ಕ್ಯೂರ್ ಆಗತ್ತೆ. ಇನ್ನೊಂದು ಎರಡನೇದ್ದು, ಸ್ಪೈನಲ್ ಕಾರ್ಡ್ ಅಲ್ಲಿ ಒಂದು ನರ್ವ್ ಬರುತ್ತೆ ಸ್ಪೈನ್ಸ್ ಗಳ ಮೇಲೆ. ಈಗ ಸ್ಪೈನ್ಸ್ ಅನ್ನ 3 ಡಿವೈಡ್ ಮಾಡ್ತಾರೆ. ಸೊ ಫಸ್ಟ್ ಅಪ್ಪರು, ಮಿಡಲ್, ಲೋವರು ಅಂತ 3 ಮಾಡ್ತಾರೆ. ಸೊ ಈಗ ಆ ಬೋನ್ಸ್ಗಳು ಅಪ್ಪರು, ಲೋವರು, ಮಿಡಲ್ ಮೇಲೆ ಒಂದು ನರ್ವ್ ಬರುತ್ತೆ. ಆ ನರ್ವ್ ಎಲ್ಲಾದ್ರೂ ಹಿಸುಕ್ದಾಗ ಆಗಿರುತ್ತೆ, ಪ್ರೆಸ್ ಆದಾಗ ಆಗಿರುತ್ತೆ. ಅವಾಗೂ ಏನ್ ಮಾಡುತ್ತೆ, ಆ ನರ್ವ್ ನಾವು ರಿಲೀಸ್ ಮಾಡ್ಕೊಡ್ತೀವಿ. ಅಕ್ಯುಪಂಕ್ಚರ್ ಮಾಡುವಾಗ ರಿಲೀಸ್ ಆಗುತ್ತೆ ಅದು. ಡೇ ಬೈ ಡೇ ನೀವು ಅದನ್ನ ಸೆಟ್ ಮಾಡ್ತಾ ರಿಲೀಸ್ ಮಾಡ್ತೀವಲ್ಲ, ಅವಾಗ ಪೇನ್ ಹೋಗುತ್ತೆ. ಈಗ ಇದ್ರಲ್ಲಿ ನಾರ್ಮಲ್ ಬರುತ್ತೆ, ಏನೋ MRI ಸ್ಕ್ಯಾನ್ ಮಾಡಿಸಿದಾಗ ಸ್ಪೈನಲ್ ಕಾರ್ಡ್ ಎಲ್ಲೂ ಟರ್ನ್ ಆಗಿರಲ್ಲ, ಏನೂ ಆಗಿರಲ್ಲ, ನಾರ್ಮಲ್ ಬರುತ್ತೆ. ಸೊ ಇದು ನಾರ್ಮಲ್ ಬಂದಾಗ ಅಲ್ಲೆಲ್ಲ ಸರ್
ಸರ್ ಎಲ್ಲ ರಿಪೋರ್ಟ್ ನಾರ್ಮಲ್ ಅಂತಾರೆ, ನನ್ಗೆ ಹೋಗೇ ಇಲ್ಲ ಅಂತಾರೆ. ಸೊ ನಾವು ಪೇಷಂಟಿಗೆ ಎಕ್ಸ್ರೇ MRI ಸ್ಕ್ಯಾನ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗಿರುತ್ತೆ, ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನರ್ವ್ ಎಲ್ಲಿ ಕಾಂಪ್ರೆಸ್ ಆಗಿರುತ್ತೆ ಅಂತ. ಅವು ಪ್ರೆಸ್ ಮಾಡಿ ನೋಡಿದಾಗ ಅವ್ರು ಹೇಳ್ತಾರೆ, ಸರ್ ನನಗೆ ಅಲ್ಲಿ ನೋವಿದೆ ನೋಡಿ, ಪ್ರೆಸ್ ಮಾಡಿ ನೋಡ್ತೀವಿ ಲಿಟ್ರಲಿ. ಸೊ ನೋಡಿ ಎಲ್ಲಿ ಜಾಸ್ತಿ ಪೇನ್ ಇದೆ ಹೇಳಪ್ಪ ಅಂತೀವಿ. MRI ಸ್ಕ್ಯಾನ್ ಮಾಡಿಸಿರೋದಕ್ಕೂ ಅದಕ್ಕೂ ಮ್ಯಾಚ್ ಮಾಡ್ತೀವಿ, ಅಲ್ಲಿದೆಯಾ, ಸೊ ಇದು ಈ ಪ್ರಾಬ್ಲಮ್ ಇದೆ, ಅದನ್ನು ನಾವು ಯಾವ ಅಕ್ಯುಪಂಚರ್ ಟ್ರೀಟ್ಮೆಂಟಲ್ಲಿ ಅದನ್ನು ಸರಿ ಮಾಡಿದಾಗ ಸರ್ ಐ ಆಮ್ ಫೀಲಿಂಗ್ ಓಕೆ, ಈಗ ನನಗೆ ಯಾವುದೇ ನೋವಿಲ್ಲ ಅಂತ ಪೇಷಂಟ್ ಹೇಳ್ತಾರೆ. ಸಿಂಪಲ್. ಈಗ ನಾವು ಪ್ರಾಕ್ಟಿಕಲ್ ಸೈನ್ಸ್ ಆಧಾರ ಇಟ್ಕೊಂಡ್ಬಿಟ್ಟು ನಾವು ನ್ಯಾಚುರಲ್ ಥೆರಪೀಸ್ ಯೂಸ್ ಮಾಡೋದ್ರಿಂದ, ಕರೆಕ್ಟ್ ಮ್ಯಾಚ್ ಮಾಡೋದ್ರಿಂದ ಅದಕ್ಕೆ 100% ವಾಸಿ ಆಗುತ್ತೆ, ಈಗ ರಿಸಲ್ಟ್ ಬರುತ್ತೆ. ಇವೆಲ್ಲ ನೀ ಜಾಯಿಂಟ್ ಇದೇ ಹೇಳಿದ ಅದೇ ರೀತಿ ನೋಡಿ 4-5 ಡಿಸೀಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದೇದ್ದು ನೀ ಪೇನ್ ಇರ್ಬೋದು, ಆಮೇಲೆ ಶೋಲ್ಡರ್ ಪೇನ್, ಕೆಲವೊಬ್ಬರಿಗೆ ಊಟ ಮಾಡಕ್ಕಾಗಲ್ಲ, ಫ್ರೋಸನ್ ಶೋಲ್ಡರ್ ಅಂತ ಕರಿತೀವಿ, ಎತ್ತಕ್ಕಾಗಲ್ಲ, ಕೆಲವೊಬ್ರು ಆಪರೇಷನ್ ಅಂತ, ಏನು ಬೇಕಾಗಿಲ್ಲ, ನಾವು ನಾರ್ಮಲ್ ಕೆಲವೊಂದು ಅಕ್ಯುಪಂಚರ್ ಅಂತ ಇರುತ್ತೆ, ಮ್ಯಾಗ್ನೆಟಿಕ್ ಥೆರಪಿ ಅಂತ ಇರುತ್ತೆ, ಅದು ಅದರಲ್ಲಿ ಕ್ಯೂರ್ ಆಗುತ್ತೆ. ಇದು ಫ್ರೋಸನ್ ಶೋಲ್ಡರ್ ಇರ್ಬೋದು, ಆಮೇಲೆ ನೋಡಿ ವೆರಿಕೋಸ್ ವೇನ್ ಅಂತ ಹೇಳಿದ್ನಲ್ಲ ಅದು ಇರ್ಬೋದು, ನೀ ಪೇನ್ ಇರ್ಬೋದು, ಈ ತರ ಎಲ್ಲಾನು ಏನಿದೆ ಡೈಲಿ ಅರ್ಧ ಗಂಟೆ ಟ್ರೀಟ್ಮೆಂಟ್, ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ಸಮಯ ಬುಕ್ ಮಾಡ್ಕೊಂತೀವಿ. ಡೈಲಿ ಅರ್ಧ ಗಂಟೆ ಟ್ರೀಟ್ಮೆಂಟ್ ಬಂದ್ರೆ ಒಂದು 3 to 4 months ಅಲ್ಲಿ ಕ್ಯೂರ್ ಹಾಕೊಂಡು ಬರುತ್ತೆ. ಈ ತರ ಎಲ್ಲ ಡಿಸೀಸ್ಗಳು ಡೈಲಿ ಟ್ರೀಟ್ಮೆಂಟ್ ಅಂತ ಕರಿಬಹುದು. ಡೈಲಿ ಬರಲೇಬೇಕು. ತಾಳ್ಮೆ ನೋಡಿ, ದೊಡ್ಡ ದೊಡ್ಡ ಆಪರೇಷನ್ ಮಾಡಿ ಲಕ್ಷಾಂತರ ಸುರಿಯೋ ದುಡ್ಡಿಂದ ಇದು ಇಲ್ಲ ಅಂದ್ರೆ ಅಟ್ಲೀಸ್ಟ್ ಸಮಯ. ಅಲ್ಲೂ ಸಹಿತ ನೀವು ಹಾಸ್ಪಿಟಲ್ ಅಲ್ಲೇ ಮಲಗಬೇಕಲ್ಲ ಸರ್, ಅದಕ್ಕೆ ಬೇರೆ ಬೆಡ್ ಚಾರ್ಜು, ಅದು ಚಾರ್ಜು, ಇದು ಚಾರ್ಜು, ಅದೆಲ್ಲ ಸೇರಿ ಲ್ಯಾಕ್ಸ್ ಟು ಗೆದರ್ ಕಟ್ಟಿ ಅದ್ರಲ್ಲಿ ಅಲ್ಲಿ ಇರ್ಬೇಕಾಗತ್ತೆ. ಇನ್ ಕೆಲವರು ನಮ್ಗೆ ಲ್ಯಾಕ್ಸ್ ಅಲ್ಲಿ ಇಲ್ಲ, ಆಪರೇಷನ್ ಮಾಡಕ್ ಅಷ್ಟು ದುಡ್ಡಿಲ್ಲ ಅನ್ನೋರು ಸಮಯ ಆದ್ರೂ ಇಲ್ಲಿ ಕೊಡ್ಲೇಬೇಕು. ಸಮಯ ಕೊಡೋಕ್ ರೆಡಿ ಇದ್ರೆ ನಾವು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ ಅಂತ ಕ್ಲಿಯರ್ ಆಗಿ ಹೇಳ್ಬೋದು. ಹೌದು, ಸಮಯ ಬೇಕಿಲ್ಲಿ, ಸಮಯ ಬೇಕು. ಡೈಲಿ ಅರ್ಧ ಗಂಟೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಇಲ್ಲಿ. ಅದನ್ನ ಒಂದು 3 to 4 months ಅಲ್ಲಿ ಅವರಿಗೆ ಗೊತ್ತಾಗತ್ತೆ. ಮಂತ್ಲಿ ಸರ್ ನಾನು ರಿಕವರಿ ಆಗಿದೆ, ಪೇನ್ ರೆಡ್ಯೂಸ್ ಆಗ್ತಾ ಇದೆ, ಅವ್ರು ಹೇಳ್ತಾರೆ, ಗೊತ್ತಾಗತ್ತೆ. ಅಲ್ಲ ಈಗ ಆಗ್ತಾ ಇದೆಯಲ್ಲೋ ನೀವು ಕೊಡೋ ಟ್ರೀಟ್ಮೆಂಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸಿಂಪಲ್. ಈಗ 1 ತಿಂಗಳು ಬಂದ ಮೇಲೆ ಅವ್ರ ರಿಲೀಫ್ ಅನ್ಸಿರುತ್ತೆ. ಹೌದು. ಅವ್ರು ನೆಕ್ಸ್ಟ್ ಮಂತ್ ನಾವು ಬೇಡ ಅಂತ ಹೇಳಿದ್ರು ತಾವೇ ಬರ್ತಾರೆ. ಹೌದು ಹೌದು. ಹಾಗೆ 3 months ಇವಾಗ ಬರಬೇಕು ಅಂತಂದ್ರೆ ಅವ್ರು ಕಡಿಮೆ ಆದಲ್ಲೇ 3 months ಬರ್ತಾರ. ಈಗ ಕಡಿಮೆ ಆಗಿಲ್ಲ ಅಂದ್ರೆ ಅವ್ರು ಬರೋದಿಲ್ಲ. ಈಗೆಲ್ಲ ಬಂದ್ ಕ್ಯೂರ್ ಆದವರು ಎಕ್ಸಾಂಪಲ್ ನೀವು ನಮ್ಮ ವಿಡಿಯೋಗಳನ್ನ ತೋರಿಸಬಹುದು. ಪೇಷಂಟ್ ನಾವು ಇವಾಗ ರಿಯಲ್ ಆಗಿ ರಿವ್ಯೂ ಮಾಡ್ಕೊಂಡ್ವಿ, ಬೇರೆ ಅವ್ರಲ್ಲ, ನಮ್ಮ ಪೇಷಂಟ್ ಕ್ಯೂರ್ ನಮ್ಮ ಕ್ಲಿನಿಕ್ ಅಲ್ಲೇ ಕ್ಯೂರ್ ಆಗಿರೋದು ವಿಡಿಯೋ ಇದೆ. ನೀವು ಬೇಕಾದ್ರೆ ವಿಡಿಯೋ ನೀವು ವೀಕ್ಷಕರಿಗೂ ಕೊಡಬಹುದು, ಏನ್ ತೊಂದರೆ ಇಲ್ಲ. ಸರ್, ಈಗ ವೆರಿಕೋಸ್ ಟ್ರೀಟ್ಮೆಂಟ್ಗಳನ್ನ ಈ ಆಪರೇಷನ್ ಮಾಡ್ಬಿಟ್ಟು ಮಾಡೋದು ಎಲ್ಲ ತುಂಬಾನೇ ಕೇಳ್ತಾ ಇದ್ದೀನಲ್ಲ, ಸೊ ಈ ವೆರಿಕೋಸ್ಗೆ ಅದೆಲ್ಲ ಬೇಕಾಗತ್ತಾ ಅಂತ. ವೆರಿಕೋಸ್ ಫಸ್ಟ್ ಮೊದಲು ನೋಡಿ, ವೆರಿಕೋಸ್ ವೇನ್ಸ್ ಅಂತಂದ್ರೆ ಸಿಂಪಲ್. ಒಂದು ನಿಮ್ಗೆ ವೆರಿಕೋಸ್ ವೇನು ಬ್ಲಡ್ ಅಲ್ಲಿ ಬಾಡಿನಲ್ಲಿ ಸರ್ಕ್ಯುಲೇಷನ್ ಆಗ್ತಾ ಇರತ್ತಾ. ಒಂದು ಹಾರ್ಟ್ ಎಲ್ಲಾ ಕಡೆ ಬಾಡಿಯಿಂದ ಹಾರ್ಟ್ಗೆ ಹೋಗುತ್ತೆ, ಹಾರ್ಟಿಂದ ಅಗೇನ್ ಎಲ್ಲಾ ಬಾಡಿಗೆ ಸಪ್ಲೈ ಆಗೋದಿರುತ್ತೆ. ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಅಂತ ಅಂತಾರೆ. ಓಕೆ. ಸೊ ಒಂದು ಫಸ್ಟ್ ಎಲ್ಲಾ ಕಡೆ ಬಾಡಿಯಿಂದ ಬ್ಲಡ್ ಹೋಗಿ ಹಾರ್ಟ್ ಅಲ್ಲಿ ಪ್ಯೂರ್ ಆಗಿಬಿಟ್ಟು ಆಕ್ಸಿಜನೇಟೆಡ್ ಆಗಿ ಮತ್ತೆ ಅಗೇನ್ ಎಲ್ಲಾ ಬಾಡಿಗಳಿಗೆ ಹೋಗ್ತತ್ತಲ್ಲ, ಆ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ, ಒಂದು ಹಾರ್ಟ್ ಇಂದ ಬರುವಾಗ ಆಕ್ಸಿಜನೇಟೆಡ್ ಆಗಿ ಸಪ್ಲೈ ಆಗಿ ಬರುವಾಗ ನೀಟಾಗಿ ಬರುತ್ತೆ. ಅಗೇನ್ ಎಲ್ಲ ಬಾಡಿಯಿಂದ ವಾಪಸ್ ಆಕ್ಸಿಜನೇಟ್ ಆಗ್ಲಿಕ್ಕೆ ಏನು ಹೋಗ್ತಾ ಇರುತ್ತೆ ನೋಡಿ, ಅವಾಗ ಈ ವೇನ್ಸ್ ಅಲ್ಲಿ ಬ್ಲಡ್ ಸ್ಲೋ ಆಗತ್ತೆ. ಅದು ಸುಮಾರು ಕಾರಣ ಇರ್ಬೋದು. ಒಂದು ಥಿಕ್ ಆಗಿರ್ಬೋದು, ಕೆಲವೊಂದು ನರ್ವ್ ಕಾಂಪ್ರೆಸ್ ಆಗಿಬಿಟ್ಟು ಸ್ಟೋರ್ ಆಗಿರ್ಬೋದು, ಸೊ ಏನಾದ್ರೂ ಏಟ್ ಮಾಡ್ಕೊಂಡಿರ್ಬೋದು ಬಿದ್ದು, ಅಥವಾ ಅವ್ರ ಲೈಫ್ ಸ್ಟೈಲ್ ಯಾವಾಗ್ಲೂ ಬರೀ ನಿಲ್ಲೋದೇ ಇದೆ ಅಂತ ಅನ್ಬೋದು. ಈಗ ಫಾರ್ ಎಕ್ಸಾಂಪಲ್ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರೆ, 8-10 ತಾಸು ಅವ್ರು ನಿಂತ್ಕೊಂಡಿದ್ರೆ ಅವ್ರದ್ದು ರಕ್ತ ಸಂಚಾರ ಈಗ ಕಾಲುಗಳಿಂದ ಬಾಡಿಗೆ ಹಾರ್ಟಿಗೆ ಹೋಗೋದಕ್ಕೆ ಕಷ್ಟ ಆಗತ್ತೆ. ಈ ತರ ಕೆಲವೊಂದು ಸುಮಾರು ಕಂಡೀಷನ್ಗಳಲ್ಲಿ ಆ ವೆರಿಕೋಸ್ ವೇನ್ ಫಾರ್ಮೇಶನ್ ಆಗತ್ತೆ. ಅದನ್ನ ನಾವು ಟ್ರೀಟ್ಮೆಂಟ್ ಮಾಡೋದು ಸಿಂಪಲ್. ಏನು ಅಂತಂತಂದ್ರೆ ನಾವು ಫಸ್ಟ್ ಅವ್ರ ಲೈಫ್ ಸ್ಟೈಲ್ ಕೇಳ್ತೀವಿ, ಯಾವ ರೀತಿ ಅದರಿಂದ ಆಯ್ತು ನಿಮ್ಗೆ ಅಂತ. ಸೊ ಆಮೇಲೆ ಅದನ್ನ ಚೆಕ್ ಮಾಡಿಬಿಟ್ಟು ರೀಸನ್ ರೂಟ್ ಕಾಸ್ ಏನಂತ ತಿಳ್ಕೊಂಡ್ಬಿಟ್ಟು ಅದ್ರ ಮೇಲೆ ಇಲ್ಲಿ ಕಪ್ಪಿಂಗ್ ಅಂತ ಒಂದು ಬರುತ್ತೆ. ಈ ತರ ಕಪ್ಪಿಂಗ್ ನಿಮ್ಗೆ ಆ ಕಪ್ಪಿಂಗ್ ಅನ್ನ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಅದು ಇದನ್ನೇ ಕೊಡ್ತೀನಿ, ಒಂದು ಇಮ್ಯಾಜಿನ್ ಪ್ರಾಕ್ಟಿಕಲ್ ನಮ್ ಪೇಷಂಟ್ ಮಾಡೋದೇ. ಆ ಕಪ್ಪಿಂಗ್ ನಾವು ಮಾಡಿಬಿಟ್ಟು ಈ ವೇಸ್ಟ್ ಆಗಿರೋ ಬ್ಲಡ್ ಕೂತಿರುತ್ತೆ, ಅಲ್ಲೆಲ್ಲಿ ಸ್ವೆಲ್ಲಿಂಗ್ ಇರುತ್ತೆ, ಅದೆಲ್ಲ ರಿಮೂವ್ ಮಾಡ್ತೀವಿ. ಆ ರಿಮೂವ್ ಮಾಡಿಬಿಟ್ಟು ಆಮೇಲೆ ನಮ್ಗೆ ಕೆಲವೊಂದು ನ್ಯಾಚುರಲ್ ಮಷಿನ್ ಥೆರಪೀಸ್ ಇರುತ್ತೆ, ಮಷಿನ್ ಮಸಾಜಸ್ ಇರುತ್ತೆ. ಅದನ್ನೆಲ್ಲ ಮಾಡ್ಕೊಂಡು ನಾವು ಮಾಡ್ತಾ ಇದ್ದಾಗ
ಆ ಕಪ್ಪಿಂಗ್ ಅಲ್ಲಿ ಇದನ್ನ 100% ಸರಿಪಡಿಸಬಹುದು. ಆದ್ರೆ ಅಗೇನ್ ಹೇಳಿದ್ನಲ್ಲ, ನಮ್ಮ ನ್ಯಾಚುರೋಪತಿನಲ್ಲಿ ಸಮಯ 3 to 6 months ಇಸ್ ದ ನಾರ್ಮಲ್ ಒಂದು ಇದು ಫಿಕ್ಸ್ ಅಂತ ಇಟ್ಕೋಬೇಕು. ಯಾವುದೇ ಲಾಂಗ್ ಟರ್ಮ್ ಡಿಸೀಸ್ ಎಲ್ಲಿ ಕ್ಯೂರ್ ಆಗಿಲ್ಲ ಅಂತ ಅನ್ನೋದಿರತ್ತಲ್ವಾ, ಅಲ್ಲಿ ದುಡ್ಡು ಕೊಡೋದಿಲ್ಲ ಅಂದ್ರೆ ದುಡ್ಡು ಇಲ್ಲಿ ಕಡಿಮೆನೇ ಇರುತ್ತೆ. ದುಡ್ಡು ಕೊಡೋದಕ್ಕಿಲ್ಲ, ಓಕೆ ಕಡಿಮೆ ಕೊಡಿ, ತೊಂದರೆ ಇಲ್ಲ, ಆದ್ರೆ ಸಮಯ ಕೊಡಿ. ನೀವು ಸಮಯ ಕೊಡೋದಾದ್ರೆ ನಾವಿಲ್ಲಿ 100% ಕ್ಯೂರ್ ಮಾಡ್ತೀವಿ. ಸರ್, ಈಗ ಒಂದು ಪ್ರಶ್ನೆ, ಈಗ ನೀವು ಒಂದು 90 ದಿವಸ ಅಥವಾ 3 ತಿಂಗಳು ಅಂತ ಹೇಳಿದ್ರಿ. ಈಗ ನೀವು ಈ ಪೇಷಂಟ್ಗಳಿಗೆ ಯಾವ ರೀತಿ ಚಾರ್ಜ್ ಮಾಡ್ತೀರಾ? ಅಂದ್ರೆ ಪೂರ ಪ್ಯಾಕೇಜ್ಗೋಸ್ಕರನೋ ಅಥವಾ ಡೇ ವೈಸ್ ಅಂತ? ಇಲ್ಲ ಸರ್, ಈಗ ನಾವು ಹೈಯೆಸ್ಟ್ ನಾನು ಹೇಳಿದ್ನಲ್ಲ, ನನಗೆ ದುಡ್ಡು ಗಳಿಸೋದು ಅಂತ ಆಸೆ ಇಲ್ಲ. ಒಂದು ಎಕ್ಸಾಂಪಲ್ ಈ ಇದನ್ನೇ ತಗೊಳ್ಳೋಣ, ಏನೋ ವೆರಿಕೋಜನ್ ಆಗಿರ್ಬೋದು ಅಥವಾ ಈ ಸ್ಪೈನಲ್ ಕಾರ್ಡ್ ಆಪರೇಷನ್ ಅಂತ ತಿಳ್ಕೊಳ್ಳಿ. ನಾರ್ಮಲ್ ಆಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋದ್ರೆ 5 ಲಕ್ಷ 10 ಲಕ್ಷ ಈ ತರ ಬಾಯಿಗೆ ಬಂದಿರೋ ರೇಟ್ಗಳು ಕೇಳ್ತಾರೆ. ನಾನು ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಒಂದು 5 ಲಕ್ಷ ಎಲ್ಲೋ ಒಂದು ಸರ್ ಒಂದು 5 ಲಕ್ಷ ಹೇಳಿದ್ದಾರೆ, ನನ್ನ ಈಗ ಪೇಷಂಟ್ ಬಂದಾಗ 5 ಲಕ್ಷ ಹೇಳಿದ್ದಾರೆ, ಈಗ ಆಪರೇಷನ್ ಅಂತ ಹೇಳಿದ್ದಾರೆ, ಏನು ಅಂತ ಕೇಳ್ತಾರೆ ಅವರು. ನಾನು ಅವ್ರಿಗೆ ಹೇಳ್ಬೋದಲ್ಲ ಪೇಷಂಟ್ಗೆ, 5 ಲಕ್ಷ ಹೇಳಿದ್ಯಾ, ಅರ್ಧ ಕೊಡ್ತೀನಪ್ಪ, ನಾನು ಸರಿ ಮಾಡ್ತೀನಿ ಅಂದ್ರೆ ಅವ್ರು ಕೊಡ್ತಾರೋ ಇಲ್ಲ ಸರ್? ದುಡ್ಡು ಕೊಡ್ತಾರಲ್ವಾ? ಸಿಂಪಲ್. ನಾನು ಓಪನ್ ಆಗಿ ಹೇಳೋದು, ಇದ್ರಲ್ಲಿ ಸೀಕ್ರೆಟ್ ಏನೂ ಇಲ್ಲ. ನಾನು ಹೈಯೆಸ್ಟ್ ಒಂದು ದಿನಕ್ಕೆ ಎಂಥ ಕಂಡೀಷನ್ ಇದ್ರು 1,000 ಚಾರ್ಜ್ ಮಾಡ್ತೀನಿ ಸರ್. ನಾನು ಇಷ್ಟೆಲ್ಲ ಕಷ್ಟಪಟ್ಟು ನಾನು ಫ್ಯಾಮಿಲಿ ಸರ್ವೆ ಮಾಡ್ಬೇಕು, ದಿನಕ್ಕೆ 1,000 ಮಾಡಬಾರ್ದ ಸರ್? ನಾನು ಅಷ್ಟೇ ನಾನು ಮಾಡೋದು. ಆನ್ ಕ್ಯಾಮ್ರಾನೇ ಹೇಳೋದು, ಈ ಲ್ಯಾಕ್ಸ್ ಟುಗೆದರ್ ಯಾವುದು ಚಾರ್ಜ್ ಮಾಡಲ್ಲ. ಸೊ ಅಷ್ಟೇ ನಾನು ಚಾರ್ಜ್ ಮಾಡ್ತೀವಿ. ಆಮೇಲೆ ಡ್ಯೂರೇಷನ್ ಇರುತ್ತೆ ಅದು ನೋಡಿ. ಈಗ 3 to 6 months, ನಾವು ಈಗ 3 months ಒಂದು ನಾರ್ಮಲ್ ಇದರಲ್ಲಿ ರಿಕವರಿ ಆಗುತ್ತೆ ಅನ್ಕೊಳ್ಳಿ. 3 months ಅಲ್ಲೇ ನಿಮ್ಗೆ ಯಾವ್ದು ಲ್ಯಾಕ್ಸ್ ಕ್ರಾಸ್ ಆಗಲ್ಲ. ಕರೆಕ್ಟ್ ಅಲ್ವಾ? 3 months ಅಲ್ಲೇನು ನಿಮ್ಗೆ ಲ್ಯಾಕ್ಸ್ ಅಲ್ಲೇ ಕ್ಯೂರ್ ಆಗುತ್ತೆ ಅಲ್ವಾ? ಅಷ್ಟೇ ನಾವು ಮಾಡೋದು. ಅವರು ಹ್ಯಾಪಿ ಆಗಿರ್ತಾರೆ. ಈಗ ನೋಡಿ 5 ಲಕ್ಷ ಎಲ್ಲಿ, ಸಾವಿರಗಳಲ್ಲಿ ಲಕ್ಷನೂ ಕ್ರಾಸ್ ಆಗದೇನೆ ಟ್ರೀಟ್ಮೆಂಟ್ ಆಯ್ತಾ? ಒಂದೇ ಅಲ್ಲಿ ಹೋದ್ರೆ ಒಂದೇ ಸರಿ ಕಟ್ಟಬೇಕು. ಹಾ, ನೀವು ಇಲ್ಲಿ ಮಂತ್ಲಿನೂ ಕೊಡ್ಬೋದು. ಮಂತ್ಲಿ ನೋಡಿದ್ಮೇಲೆ ಗೊತ್ತಾಗ್ಬಿಡುತ್ತೆ. ಹಾ, ಒಂದೇ ಮಂತ್ 3 ತಿಂಗಳದಂತ ಆಗಲ್ಲ, ಪರವಾಗಿಲ್ಲ. ಮಂತ್ಲಿ ಅಡ್ವಾನ್ಸ್ ಕಟ್ಕೊಂಡು ಹೋದ್ರೆ ಸಾಕು. ನಾವು ಇಂಟೆನ್ಷನ್ ಅವ್ರು ಕ್ಯೂರ್ ಮಾಡೋದಿರುತ್ತೆ. ಸೊ ಅದಕ್ಕೆ ನಾವು ಆ ತರ ಮಾಡೋದ್ರಿಂದ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಮತ್ತೆ ರಿಸಲ್ಟ್ ಮಂತ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಕ್ಯೂರ್ ಆಗುತ್ತೆ. ಆಮೇಲೆ ಒಂದ್ಸರಿ ಮಾಡ್ಬಿಟ್ರೆ ಲೈಫ್ ಲಾಂಗ್ ಇದು ಅಲ್ಲ, ಅವ್ರಿಗೆ ಇನ್ನೊಂದು ಮುಂದಿಂದು ಲೈಫ್ ಸ್ಟೈಲ್ ನಾವು ಹೇಳ್ಕೊಡ್ತೀವಿ. ಮೇನ್ ಇಲ್ಲಿ ಬರ್ತಾರಲ್ಲ, ಇದನ್ನ ಈ ತರ ಕಾಪಾಡ್ಕೊಳ್ಳಿ, ಈ ತರ ಆಹಾರ ತಿನ್ನಿ, ಅದು ಬಹಳ ಬೆನಿಫಿಟ್ ಆಗುತ್ತೆ ಅವ್ರಿಗೆ. ಅದರಿಂದ ಅವ್ರು ಬೇಗ ರಿಕವರಿ ಆಗಿ ಎಲ್ಲ ಸಹಿತ ನ್ಯಾಚುರಲ್ ಆಗಿರುವಂತ ನಿಮ್ಮಲ್ಲಿ ಏನಾದ್ರು ಪೌಡರು ಅಥವಾ ಏನಾದ್ರು ಟ್ಯಾಬ್ಲೆಟ್ಗಳು ಅಥವಾ ಏನಾದ್ರು ಇರುತ್ತಾ? ಫುಡ್ ಪೌಡರ್ ಅಗೇನ್ ಇದು ಒಂದು ಕಾಳುಗಳಿಂದ ಮಾಡಿರೋದು ಇರುತ್ತೆ ಸರ್. ಈ ಕಾಳುಗಳಿಂದ ಇದರಲ್ಲಿ ನಿಮ್ಗೆ ಸುಮಾರು ಪದಾರ್ಥ ಹಾಕಿರ್ತೀವಿ. ಕಾಳುಗಳ ಒಂದು 7-8 ಕಾಳುಗಳ ಹಾಕಿರ್ತೀವಿ. ಎದಕ್ಕೆ ಯೂಸ್ ಆಗತ್ತೆ ಇದು ಅಂತಂದ್ರೆ, ಒಂದೇದ್ದು ನಿಮ್ಗೆ ಈಗ BP ಶುಗರ್ ಕಂಟ್ರೋಲ್ ಮಾಡ್ಲಿಕ್ಕೆ, ಫಾರ್ ಎಕ್ಸಾಂಪಲ್ ಈ ಶುಗರ್ ಕಂಟ್ರೋಲ್ ಮಾಡ್ಲಿಕ್ಕೆ ಮೆಂತೆ ಅಂತ ಎಲ್ಲರಿಗೂ ಗೊತ್ತಿದೆ. ಇದರಲ್ಲಿ ಸೀಕ್ರೆಟ್ ಏನಿಲ್ಲ. ಇದನ್ನ ಈ ಲ್ಯಾಬ್ ಟೆಸ್ಟಿಗೆ ಕೊಟ್ಟರು ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ಕೆಮಿಕಲ್ ಇಲ್ಲ, ಫುಡ್ ಪದಾರ್ಥ ಅಂತಾನೆ ಬರುತ್ತೆ ವಿನಃ ಯಾವುದೇ ಇದು ಬರಲ್ಲ. ನಾನು ಪ್ರತಿಯೊಬ್ಬರಿಗೂ, ಕೆಲವೊಬ್ರು ಅಂತವ್ರು ಬಂದಿದ್ದಾರೆ ಪೇಷಂಟ್, ಸರ್ ಇದ್ರಲ್ಲಿ ನಿಮ್ ಸ್ಟಿರಾಯ್ಡ್ ಏನಾದ್ರು ಹಾಕಿರ್ತೀರಾ, ನೀವು ಬೇಗ ಅದು ರಿಕವರಿ. ನಾನು ಅಂತೀನಿ, ಸರ್ ಫಸ್ಟ್ ನೀವು ತಗೊಂಡಿದ್ದೀರಲ್ಲ, ನಿಮ್ ಕೈಯಲ್ಲಿದೆ ಪ್ರಾಡಕ್ಟ್, ಲ್ಯಾಬಿಗೆ ಹೋಗಿ ಕೊಡಿ. ಕೆಮಿಕಲ್ ಇಲ್ಲ ಅಂದ್ರೆ ಬಳಸಿ, ಕೆಮಿಕಲ್ ಇದೆ ಅಂದ್ರೆ ತಂದು ವಾಪಸ್ ಕೊಡಿ. ನೋಡಿ ಅವ್ರಿಗೆ ಅಷ್ಟೊಂದು ಟ್ರಾನ್ಸ್ಪರೆಂಟ್. ಕೆಮಿಕಲ್ ಇಲ್ಲ, ನ್ಯಾಚುರಲ್ ಫುಡ್ ಇದೆಯಾ, ಬಳಸಿ. ಇಲ್ಲ ಬಳಸಲೇಬೇಡಿ, ಫಸ್ಟ್ ಲ್ಯಾಬ್ ಟೆಸ್ಟ್ ಮಾಡಿ ಆಮೇಲೆ ಬೆಳೆಸಿ ಅಂತ ಹೇಳ್ತೀವಿ. ಓಪನ್ ಚಾಲೆಂಜ್ ಇದು ಅಲ್ವಾ? ಇನ್ನೇನ್ ಬೇಕು ಸರ್ ಅದಕ್ಕಿಂತ? ಇದು ಆತರ ಇದ್ದಾಗ ವೆರಿಕೋಸ್ ವೇನ್ ನೀವು ಹೇಳಬೇಕು ಅಂದ್ರೆ, ಇದು ನರ್ಗಳು ವೀಕ್ ಆಗಿರುತ್ತಲ್ವಾ, ಅಲ್ಲೆಲ್ಲಿ ಇದು ಆಗಿರುತ್ತೆ, ಏನು ಕ್ಲಾಟ್ ಆಗಿರುತ್ತೆ. ಆ ಕ್ಲಾಟ್ ರಿಮೂವ್ ಮಾಡ್ಲಿಕ್ಕೆ ನರ್ಗಳ ಸ್ಟ್ರೆಂತ್ ಬೇಕಾಗತ್ತೆ. ಆ ಸ್ಟ್ರೆಂತ್ ಕೊಡೋದ್ರಿಂದ, ಮತ್ತೆ ಈ ಕೆಲವೊಂದು ಶುಗರ್ಗೆ ಏನೇನ್ ಬೇಕೋ, ಈಗ ಶುಗರ್ ಕಂಟ್ರೋಲ್ ಮಾಡ್ಲಿಕ್ಕೆ ಬ್ಲಡ್ ಅಲ್ಲಿ ಅದಕ್ಕೆ ಏನ್ ಬೇಕೋ ಆ ತರ ಎಲ್ಲ ಫುಡ್ ಪೌಡರ್ ಅನ್ನು, ಕಾಳುಗಳಲ್ಲಿ ಬೇರೆ ಏನ್ ಸೀಕ್ರೆಟ್ ಇಲ್ಲ, ಕಾಳುಗಳಿಂದ ಮಾಡಿರೋ ಪೌಡರ್ ಅಷ್ಟೇ. ಅದು ಪೌಡರ್ ಇಂದ ಇದಕ್ಕೆ ತಗೋತಾ ಇದ್ರೆ ರಿಕವರಿ ಬರುತ್ತೆ. ಪ್ಲಸ್ ಅದ್ರ ಜೊತೆಗೆ ಇಲ್ಲಿನ ನಾವು ಟ್ರೀಟ್ ಮಾಡ್ತೀವಲ್ಲ, ಟ್ರೀಟ್ಮೆಂಟು ಆಹಾರ ಎರಡು ಸೇರಿಬಿಟ್ಟು ಕ್ಯೂರ್ ಮಾಡ್ತಾ ಇರೋದು. ಒಳ್ಳೆ ಸರ್, ಈ ಒಂದು ವಿಷಯ ನಿಜಕ್ಕೂ ಈ ಡೈಲಿ ಟ್ರೀಟ್ಮೆಂಟ್ ಬಗ್ಗೆ, ಅದರಲ್ಲೂ ಈ ಸ್ಪೈನಲ್ ಕಾರ್ಡು, ನೀ ಜಾಯಿಂಟು ಲಕ್ಷ ಗಂಟಲೆ ಆಮೇಲೆ ಖರ್ಚು ಮಾಡಿ ವೇರಿಕೋಸ್ ಬಗ್ಗೆ ಮಾಡೋ ಬದಲು ನಿಮ್ಮಲ್ಲಿ ಬಂದರೆ ಸ್ವಲ್ಪ ಸಮಯ ಇಟ್ಕೊಂಡು ಬಂದುಬಿಟ್ರೆ ಲೈಫ್ ಲಾಂಗ್ ಅವರು ಪರಿಹಾರ ಪಡ್ಕೋಬಹುದು, ಆರಾಮಾಗಿರ್ಬೋದು. ನಿಜಕ್ಕೂ ನಮ್ಮ ವೀಕ್ಷಕರು ನೋಡ್ತಾ ಇದ್ರೆ ನಿಮ್ಮನ್ನು ಆದಷ್ಟು ಬೇಗ ಈ ಒಂದು ಸಮಸ್ಯೆಗಳಿರೋರು
ಬೇಗನೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಅನ್ಕೊತೀನಿ. ನಮಗೆ ಈ ಎಲ್ಲ ವಿಷಯ ಹೇಳಿಕೊಟ್ಟಿದ್ದು, ಆಮೇಲೆ ನಿಮ್ಮ ನಂಬರ್ ಆಗಲಿ ನಿಮ್ಮ ಅಡ್ರೆಸ್ ಆಗಲಿ ಈ ಒಂದು ವಿಡಿಯೋದಲ್ಲಿ ಎಂಡಲ್ಲಿ ನಾನು ಸಂಪೂರ್ಣವಾಗಿ ನಮ್ಮ ವೀಕ್ಷಕರಿಗೆ ಕೊಡ್ತೀನಿ ಸರ್. ತುಂಬಾ ಧನ್ಯವಾದಗಳು. ನಮಸ್ತೆ ಸರ್. ಸ್ನೇಹಿತರೆ, ಅಂದ ಹಾಗೆ ಕಂಪ್ಲೀಟ್ ಕ್ಯೂರ್ ಕ್ಲಿನಿಕ್ ವಿಳಾಸ ಈ ರೀತಿ ಇದೆ. ನಂಬರ್ 103, 2ನೇ ಮೇನ್ ರಸ್ತೆ, ದೊಡ್ಡ ಕಾಲಸಂದ್ರ ಬಸ್ ಸ್ಟಾಪ್ ಹತ್ತಿರ, ದೊಡ್ಡ ಕಾಲಸಂದ್ರ ಮೆಟ್ರೋ ಸ್ಟೇಷನ್, ಕನಕಪುರ ರಸ್ತೆ, ಬೆಂಗಳೂರು 62. ಇವರ ದೂರವಾಣಿ ಸಂಖ್ಯೆ 9916329856 ಹಾಗೂ 9035398249. ಇದರ ಟೈಮಿಂಗ್ ಸೋಮವಾರದಿಂದ ಶುಕ್ರವಾರ ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆ ಮತ್ತು ಸಾಯಂಕಾಲ 5 ಗಂಟೆಯಿಂದ 9 ಗಂಟೆ. ಈಗಲೇ ಭೇಟಿ ಕೊಡಿ ಹಾಗೂ ನಿಮ್ಮೆಲ್ಲ ಸಮಸ್ಯೆಗಳನ್ನ ಯಾವುದೇ ಆಪರೇಷನ್ ಹಾಗೂ ಯಾವುದೇ ಮಾತ್ರೆ ಇಲ್ಲದೆ ಪರಿಹಾರವನ್ನ ಪಡೆದುಕೊಳ್ಳಿ.